ಇಡೀ ದೇಶದ ಎಲ್ಲಾ ರಾಜ್ಯಗಳು ತುರ್ತು ಪರಿಸ್ಥಿತಿಯಂತಹ ಸ್ಥಿತಿಗೆ ತಯಾರಾಗಿರುವಂತೆ ಕೇಂದ್ರವು ಎಲ್ಲಾ ರಾಜ್ಯಗಳಿಗೆ ಸುತ್ತೋಲೆ ಕಳುಹಿಸಿದೆ. ಈ ನಡುವೆ ದಿಲ್ಲಿಯು ಕತ್ತಲೆಗೆ ತಯಾರಾಗುತ್ತಿದೆ. ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಕಳೆದ 48 ಗಂಟೆಗೂ ಕಡಿಮೆ ಅವಧಿಯಲ್ಲಿ 228 ವಿಮಾನಗಳ ಯಾನ ರದ್ದಾಗಿದೆ. ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರದ ನಗರಗಳಲ್ಲಿ ಗಡಿ ಭಾಗಗಳಲ್ಲಿ ಈಗ ವಿದ್ಯುತ್ ಪೂರೈಕೆ ಇಲ್ಲ. ಇಂಟರ್ನೆಟ್ ಸಂಪರ್ಕ ಡೊಂಬರಾಟವಾಡುತ್ತಿದೆ. ಬಹುತೇಕ ಬಂದ್ ಪರಿಸ್ಥಿತಿ ಇದ್ದು ಜನರು ಮನೆ ಸೆರೆಮನೆ ಮಾಡಿಕೊಂಡಿದ್ದಾರೆ. ಗಡಿಗಳಲ್ಲಿ ಸಂಚಾರ ಮಾರ್ಗಗಳು ಮಿಲಿಟರಿಯವರಿಗೆ ಮಾತ್ರ ಸೀಮಿತವಾಗಿರುವುದರಿಂದ ಇತರ ವಾಹನ ಸಂಚಾರಗಳಿಗೆ ಅವಕಾಶವಾಗುತ್ತಿಲ್ಲ. ಅದೇ ರೀತಿ ವಿಮಾನ ಸಂಚಾರಗಳು ಕೂಡ ಬಾಧಿಸಿವೆ. ಗಡಿಯ ಹಲವು ವಿಮಾನ ನಿಲ್ದಾಣಗಳು ಮಿಲಿಟರಿ ಬಳಕೆಗೆ ಮಾತ್ರ ಸೀಮಿತಗೊಂಡಿದೆ. ದಿಲ್ಲಿ ಕೂಡ ವಿದ್ಯುತ್ ಕಡಿತ ಮತ್ತು ವ್ಯವಹಾರ ಬಂದ್ನತ್ತ ಸಾಗಿರುವುದಾಗಿ ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ದೆಹಲಿ. ಯಾವ ಲೇಟ್ ಆಗಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ